ಎಲ್ಲರಿಗೂ ನಮಸ್ಕಾರ. ಪೂರಗಲೆಲ್ಲ ಸೊಲ್ಮೇಲು ಇನಿ ನಮ್ಮ ಮಟನ್ ಸಾರು ಮಲ್ಪುಗ. ಇವತ್ತು ನಾವು ಮಟನ್ ಸಾರು ಮಾಡುವ. ನನಗೆ ಮಟನ್ ಸಾರು ಜೊತೆ ರಾಗಿ ಮುದ್ದೆ ಒಳ್ಳೆಯದಾಗ್ತದೆ. ನಿಮಗೆ ಮಟನ್ ಸಾರು ಜೊತೆ ಯಾವುದು ಇಷ್ಟ ಆಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಕ್ಲೆ ಮಟನ್ ಸಾರದೊಟ್ಟು ಓವೆ ಎಡ್ಡೆ ಹಾಪುಣೊಂದು ಕಮೆಂಟ್ ಮೂಲಕ ಪಲ್ಲೆ ಅಂಚನೆ ಕಡೆ ಮುಟ ಸ್ಕಿಪ್ ಮಲ್ಪನೆ ತುಲೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಒಂದು ಪ್ಯಾನಿಗೆ ನಾನೊಂದು 3 ಚಮಚದಷ್ಟು ತುಪ್ಪ ತಗೊಂಡೆ. ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂಜಿ ಪ್ಯಾನ್ಗೆ 3 ಚಮಚ ನೆಯ್ದು ಎತ್ತೊಂದೆ. ಐಕ್ ನಮ್ಮ ಒಂಜಿ ನೀರುಳ್ಳಿಯನ್ನು ಪಾಡ್ದು ಅವು ಶೋಕು ಪೊತ್ಪೊಡು ನಮ್ಮ ಒಂದಿನ ನೆಯ್ಟ್ ಮಲ್ತನ ಮಸ್ತ್ ಶೋಕ್ ಹಾಪುಂಡು ಫ್ರೆಂಡ್ಸ್. ಬೊಕ್ಕ ನೆಯ್ಯಿ ಇಜ್ಜಿಂದ ನಿಗಲು ಎಣ್ಣೆಡ್ಲ ಮಲ್ಪೊಲಿ. ಈ ರೆಸಿಪಿಯನ್ನು ನಾನಿಲ್ಲಿ ತುಪ್ಪ ಬಳಸಿ ಮಾಡ್ತಾ ಇದ್ದೇನೆ. ತುಪ್ಪ ಇಲ್ಲದ್ರೆ ಎಣ್ಣೆ ಕೂಡ ಬಳಸ್ಕೋಬಹುದು. ಇವಾಗ ನೋಡಿ ನಾನು ಬೆಳ್ಳುಳ್ಳಿಯನ್ನು ಹಾಕಿದೆ. 10 ರಿಂದ 12 ಹಸಿಲು ಬೆಳ್ಳುಳ್ಳಿ, 10 16 ಬೆಳ್ಳುಳ್ಳಿ ಪಾಡ್ಯ ಅವೇಡ್ ಬೊಕ್ಕ ಒಂಜಿ ಪುಂಡಿ ಕೆಂಪು ಮುಂಚೆ, 1 ಹಿಡಿಯಷ್ಟು ಕೆಂಪು ಮೆಣಸು. ಇದರಲ್ಲೊಂದು 15 ರಿಂದ 18 ಕೆಂಪು ಮೆಣಸು ಉಂಟು. 15 18 ಕೆಂಪು ಮುಂಚುಂಡು. ಒಂದೊಂದು ಚೂರು ಪೊತ್ತುದು ಹಾಕಿನ. ಅರ್ಧ ಚಮಚ ಮೆಂತೆ, 2 ಚಮಚ ಜೀರಿಗೆ, ಬೊಕ್ಕ ಪೂರ ಗರಂ ಮಸಾಲ ಎಡ್ಡೆ ಮುಂಚಿ ಪೂರ ಸೇರ್ದು ಅರ್ಧ ಚಮಚ ಮೆಂತ್ಯ, 1 ಚಮಚ ಜೀರಿಗೆ ಮತ್ತು ಉಳಿದ ಗರಂ ಮಸಾಲವನ್ನು ಸ್ವಲ್ಪನೇ ಹಾಕ್ಕೋಬೇಕು. ಇವೆಲ್ಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೇನು ಪೂರ ನಮ್ಮ ಶೋಕುಡು ಫ್ರೈ ಮಲ್ಪಡು. ಮಸ್ತ್ ಶೋಕ್ ಹಾಪುಂಡು ಈ ಸಾರು. ಐಕಂತೂ ರಾಗಿ ಮುದ್ದೆ ಮಸ್ತ್ ಶೋಕ್ ಹಾಪುಂಡು. ಇವಾಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸಿದೆ. ಒಂತೆ ಬೇರ್ ಸೊಪ್ಪು ಪಾಡಿಯೆ. ಇಲ್ಲಿ ನೋಡಿ ರಾಗಿ ಮುದ್ದೆ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಮಟನ್ ಸಾರಿಗೆ. ಇವಾಗ ನಾನಿಲ್ಲಿ 4 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸಿದೆ. ಮುಲ್ಪ 4 ಚಮಚ ಕೊತ್ತಂಬರಿ ಪಾಡಿಯೆ ಅವೆಲ್ಲ ಶೋಕು ನಮ್ಮ ಪೊತ್ಪುಡು ತುಳಿತೆಯನ್ನು ಒಂದು ಆಂಡ್ ಗ್ಯಾಸ್ ಬಂದ್ ಮಲ್ಪೆ. ಇದಾಯ್ತು. ಇವಾಗ ಗ್ಯಾಸ್ ಬಂದ್ ಮಾಡಿ ಇದಕ್ಕೆ ಶುಂಠಿ 4 ಇಂಚಿನಷ್ಟು ಸ್ವಲ್ಪ ಹುಳಿಯನ್ನು ಸೇರಿಸಿದೆ. ಹುಳಿ ಸ್ವಲ್ಪ ಸಾಕು. 4 ಇಂಚಿದಾತು ಶುಂಠಿ ಬೊಕ್ಕ ಒಂಚೂರು ಪುಳಿ ಪಾಡ್ದು ಒಂದು ಚಪ್ಪೆ ಹಾಕಿನ ನಮ್ಮ ಒಂದು ಮಿಕ್ಸಿ ಜಾರಿಗೆ ಪಾಡ್ದು ಸಣ್ಣ ಕಡೆಯುಗ. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ತುಂಬ ಒಂದು ಒಳ್ಳೆ ರೆಸಿಪಿ. ಖಂಡಿತ ನೀವೊಮ್ಮೆ ಮಟನ್ ತಂದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನಿಕ್ಲು ಒಂಜೋಳಿ ಇಲ್ಲಡ ಮಟನ್ ಕೊಣತಾರಡ ಇಂಚವರ ಸಾರು ಮಲ್ಪಲೆ ಮಸ್ತ್ ಶೋಕ್ ಹಾಪುಂಡು. ಇವಾಗ ಇದು ನುಣ್ಣಗೆ ರುಬ್ಬಿ ಆಯಿತು. ಈಗ ಮಟನನ್ನು ನಾವು ಬೇಯಲಿಕ್ಕೆ ಇಡಬೇಕು. ಅದಕ್ಕೆ ನಾನು ಕುಕ್ಕರಿಗೆ 3 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. 3 ಚಮಚದ ನೆಯ್ನು ಯಾನೊಂಜಿ ಕುಕ್ಕರ್ಗೆ ಪಾಡ್ಯೆ. ಐಕ್ ರಡ್ಡ್ ಮಲ್ಲ ಈರುಳ್ಳಿನ ಮೋರ್ದು ಪಾಡ್ಯೆ. ಅದಕ್ಕೆ ನಾನು 2 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ. ಇದು ಬ್ರೌನ್ ಕಲರ್ ಬರುವವರೆಗೆ ನಾವು ಹುರ್ಕೋಬೇಕು. ಮತ್ತು ಕಲರ್ ಚೇಂಜ್ ಆನಿಟ್ಟು ನಾವು ಒಂದೇನು ಶೋಕು ಪೊತ್ಪೊಡು. ಬೊಕ್ಕ ಮುಲ್ಪೆಯನ್ನು ಕಾಯಿ ಮುಂಚಿ ಮೂಜಿ ಬೊಕ್ಕ 2 ಟೊಮೆಟೊನು ಮೂರ್ದು ಪಾಡ್ಯೆ. ಇಲ್ಲಿ ನಾನು ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಬ್ರೌನ್ ಕಲರ್ ಬಂದ ನಂತರ ನಾವು 3 ಕಾಯಿ ಮೆಣಸು, 2 ದೊಡ್ಡ ಟೊಮೆಟೊ ಹಣ್ಣನ್ನು ನಾವು ಇಲ್ಲಿ ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ಉಪ್ಪು ಮತ್ತು ಅರಸಿನವನ್ನು ಸೇರಿಸ್ಕೋಬೇಕು. ಮುಲ್ಪ ಉಪ್ಪುಲ ಮಂಜಲ್ದ ಪುಡಿಲ ಪಾಡ್ದು ಏನು ಶೋಕು ಬೆರವಡು. ನಿಕ್ಲಿಗೆ ಎನ್ನ ರೆಸಿಪಿ ಎಂಚಾವೊಂದುಂಡು ಪಂದು ಕಮೆಂಟ್ ಮೂಲಕ ಪನ್ಲೆ. ಇತ್ತೆ ಒಂದು ಬೆರದಾಕಿನ ನಮ್ಮ ಲುಂಬುದು ಕ್ಲೀನ್ ಮಲ್ತಿತ್ತಿನ ಮಟನನ್ನು 1 kg ಮಟನ್ ಮುಲ್ಪ ಪಾಡೊಂದುಲ್ಲೆ. ನಾವಿಲ್ಲಿ ತೊಳೆದಿಟ್ಟ ಮಟನ್ನು 1 kgಯಷ್ಟು 1 kg ಮಟನನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ನಾವು ಚೆನ್ನಾಗಿ ಬೆರೆಸ್ಕೋಬೇಕು. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಇವಾಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕಟ್ ಮಾಡಿ ಹಾಕಿದೆ. ಒಂಜಿ ಪುಂಡಿದಾತು ಕೊತ್ತಂಬರಿ ಸೊಪ್ಪು, ಒಂಜಿ ಪುಂಡಿದಾತು ಪುದೀನ ತಪ್ಪನು ನಮ್ಮ 3 ನೆಟೆ ಪಾಡುಡು ಬೊಕ್ಕೊಂದೆಲ್ಲ ಶೋಕು ಇಂಚ ಬೆರವಡು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಸಿಗ್ತದೆ. ಇವಾಗ ನಾವಿಲ್ಲಿ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೋಬೇಕು. ಇತ್ತೆ ಮುಲು ನಮ್ಮ ಕಡೆದೀತನ ಮಸಾಲನು ನೆಕ್ ಪಾಡ್ದು ಒಂದೇನು ಶೋಕು ಇಂಚ ಬೆರವನುಡು ಮಸ್ತ್ ಶೋಕ್ ಹಾಪುಂಡು ಫ್ರೆಂಡ್ಸ್. ನಿಕ್ಲು ವರ ಮಲ್ತಂಡ ಖಂಡಿತ ಗಡಿ ಈ ರೆಸಿಪಿನೇ ಟ್ರೈ ಮಲ್ಪೋರು ಆತ ಶೋಕ್ ಹಾಪುಂಡು. ಇತ್ತೆ ಮಿಕ್ಸಿ ಜಾರನ್ನು ತೊರಲ್ತದೆ ನಾನು 1 ಲೋಟದಾತು ನೀರು ಪಾಡುವೆ. ಇವಾಗ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅಂದರೆ 1 ಲೋಟದಷ್ಟು ನೀರು ಹಾಕಿ ಇಲ್ಲಿ ಹಾಕ್ತಾ ಇದ್ದೇನೆ. ನೀವು ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿದರೆ ಖಂಡಿತ ನೀವು ಪದೇ ಪದೇ ಈ ರೆಸಿಪಿಯನ್ನು ಮಾಡಿ ತಿಂತೀರೋ ಅಷ್ಟು ರುಚಿ ಆಗ್ತದೆ. ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 5 ವಿಸಲ್ ತೆಗಿತೇನೆ. ಇದು ಕುಕ್ಕರ್ದ ಮುಚ್ಚಳ ಮುಚ್ಚಿದ ಒಂದು 5 ವಿಷಲ್ ದೆಪ್ಪುಡು.
ಮಟನ್ ಬೇಯೋಳತ ಅಂಚ ಇದೊಂದು ಚೌಲಿ ಹಾಕಿನ ಮುಚ್ಚಳ ದೆಪ್ಪುಗ ಇದು ತಣ್ಣಗಾದ್ಮೇಲೆ ನಾವು ಇದರ ಮುಚ್ಚಳ ತೆಗೆಯುವ. ಒಂದು ಒಳ್ಳೆ ಘಮ ಬರ್ತಾ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮಟನ್ ಸಾರು. ಭಾರಿ ಶೋಕದ ಕಮ್ಮೆನ ಬರೋದು ನಂಚಿನ ಎತ್ತು ಶೋಕ ಅದು ಬೈದಣತಲೆ ನಮ್ಮ ಮಟನ್ದ ಗಸಿ ಸಾರು. ಇದು ನಮ್ಮ ಇಡೆಮುಟ್ಟ ಹತ್ತು ನನಲ ನಿಕ್ಕೊಂಜಿ ಪಾಡ್ರೆ ಉಂಡು. ಇಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೋಬೇಕು. ನಿಕ್ ನನೊಂಜಿ ವಸ್ತು ಪಂಡೆ ಅವು ತಾರೈದ ಪೇರು ನಿಕ್ಲಿಗೆ ಏತು ತೆಳುಬೋಡ ಆದ ತೂದು ನಿಗಳು ತಾರೈದ ಪೇರು ಪಾಡೋನುಲಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನಾವಿಲ್ಲಿ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೋಬೇಕು. ತೆಂಗಿನಕಾಯಿ ಹಾಲನ್ನು ಹಾಕಿ ಇದು ಚೆನ್ನಾಗಿ ಕುದಿ ಬರಬೇಕು. ತಾರೆದ ಪೇರು ಪಾಡಿಗುಳ್ಳೊಂದು ಶೋಕು ಕುದಿ ಬರೋಡು ತುಲೆ ಶೋಕು ಕೊದ್ದಿಯೊಂದುಂಡು ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಇವಾಗ ನಾವು ಗ್ಯಾಸನ್ನು ಬಂದ್ ಮಾಡುವ. ಈತ ನಮ್ಮ ಗ್ಯಾಸ್ ಬಂದ್ ಮಲ್ಪುಗ ಐತದಲ್ಲಿ ಸೈಡ್ ಪುರ ಎಣ್ಣೆಲ್ಲ ಶೋಕು ಬೊಡ್ತುಂಡು ಮಸ್ತ್ ಶೋಕ ಅದು ಬೈದುಂಡು. ಇದು ನಮ್ಮ ಕೊತ್ತಂಬರಿ ಸೊಪ್ಪು ಮೆತ್ತಗೆ ಚೂರು ಪಾಡ್ಗ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವಿಲ್ಲಿ ಸೇರಿಸ್ಕೋಬೇಕು. ನಾನೀಗ ನಿಮಗೆ ರಾಗಿ ಮುದ್ದೆ ಜೊತೆ ಈ ಮಟನ್ ಸಾರನ್ನು ಸರ್ವ್ ಮಾಡ್ತಿದ್ದೇನೆ. ನಿಮಗೆ ಮಟನ್ ಸಾರಿನ ಜೊತೆ ಯಾವ ರೆಸಿಪಿ ಇಷ್ಟ ಆಗ್ತದೆ ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಯಾನ್ ಮುಲ್ಪ ರಾಗಿ ಮುದ್ದೆ ಜೊತೆ ಮಟನ್ ಸಾರು ನಿಕ್ಲಿಗೆ ಸರ್ವ್ ಮಲ್ತೊಂದುಲ್ಲೆ. ನಿಕ್ಲಿಗೆ ಮಟನ್ ಸಾರದೊಟ್ಟಿಗೆ ಡಿಶ್ ಇಷ್ಟ ಆಪಣೊಂದು ಖಂಡಿತ ಕಮೆಂಟ್ ಮೂಲಕ ಪನ್ಲೆ. ಬೊಕ ರಾಗಿ ಮುದ್ದೆ ಮಲ್ಪುನ ಡೀಟೇಲ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಲ್ದೆ, ಅವೇನು ಡಿಸ್ಕ್ರಿಪ್ಷನ್ ಖಂಡಿತ ತೂಲೆ. ನಾನು ರಾಗಿ ಮುದ್ದೆ ಮಾಡುವ ವಿಡಿಯೋನು ಕೂಡ ನಾನು ಶೇರ್ ಮಾಡಿದ್ದೇನೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ನಿಮಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಕ್ಲೆಗ್ ಈ ರೆಸಿಪಿ ಎಂಚಾಂಡ್ ಇಷ್ಟ ಆಂಡ ಖಂಡಿತ ಒಂಜಿ ಲೈಕ್ ಕೊರ್ಲೆ, ಕಮೆಂಟ್ ಮಲ್ಪಲೆ, ನಿಗಳ ಫ್ಯಾಮಿಲಿ ಫ್ರೆಂಡ್ಸ್ನಗಲೇ ಶೇರ್ ಮಲ್ಪಲೆ.